ಬಂಟ್ವಾಳ ತಾಲೂಕಿನ ಅನಂತಾಡಿ ಗ್ರಾಮ ದೈವ ದೇವರುಗಳ ಬೀಡು, ಸಾಮಾನ್ಯ ದೈವಗಳು ನೆರೆನಿಂತ ಸ್ಥಳ. ಈ ಗ್ರಾಮವು ಪುತ್ತೂರು ಸೀಮೆ ಮತ್ತು ವಿಟ್ಲ ಡೊಂಬರಸರ ಸೀಮೆ ಕಳೆದು ಮೊಗರ್ನಾಡು ಸಾವಿರ ಸೀಮೆಯ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ಅನಂತಾಡಿ ಗ್ರಾಮದಲ್ಲಿ ಇರುವುದೇ ಸಾವಿರಾಳಪಟ್ಟ ಬಾಕಿಲಗುತ್ತು. ಪಚ್ಚೆ ಪೈರುಗಳ ಗದ್ದೆಗಳಿಂದ ಆವೃತವಾದ ಬಾಕಿಲಗುತ್ತು ಸುಳ್ಳಮಲೆ ಬಳ್ಳಮಲೆ ಗುಡ್ಡದ ತಡಿಯಲ್ಲಿ ವಿರಾಜಮಾನವಾದ ವಿಶೇಷ ಕ್ಷೇತ್ರ. ಬಾಕಿಲ ಎನ್ನುವ ಹೆಸರೇ ವೈಭವವನ್ನ ಸೂಚಿಸುತ್ತದೆ. ಅನಂತಾಡಿ ಎನ್ನುವ ಗ್ರಾಮಕ್ಕೆ ಈ ಬಾಕಿಲಗುತ್ತು ಎನ್ನುವುದು ಒಂದು ಹೆಬ್ಬಾಗಿಲು ಇದ್ದ ಹಾಗೆ. ಪ್ರಾಚೀನದಲ್ಲಿ ಚಿತ್ತರಿಗೆ ಬೀಡಿನ ದಳವಾಯಿಯಾಗಿ ಅಧಿಕಾರ ಪಡೆದವರು ಇದೇ ಬಾಕಿಲಗುತ್ತಿನವರು. ಆದ್ದರಿಂದ ಯಾರೇ ಆಗ್ಲಿ ಈ ಊರನ್ನ ಪ್ರವೇಶಿಸುವ ಮೊದಲು ಇದೇ ಬಾಕಿಲಗುತ್ತಿನ ಮೂಲಕವೇ ಆಗಮಿಸಿ ಬಾಕಿಲಗುತ್ತಿನವರಿಂದ ಆತಿಥ್ಯ ಪಡೆದು ಬೀಡನ್ನ ಸಂಪರ್ಕಿಸಬೇಕು ಎನ್ನುವ ರೂಢಿ ಇತ್ತು. ಆದ್ದರಿಂದಲೇ ಉಳ್ಳಾಲ್ತಿಯು ಬಾಕಿಲಗುತ್ತುವಿನ ಮೂಲಕ ಅನಂತಾಡಿ ಗ್ರಾಮವನ್ನ ಪ್ರವೇಶಿಸಿದರು ಎನ್ನುವುದು ಇತಿಹಾಸ. ಸುತ್ತಮುತ್ತ ಮನೆಯನ್ನ ಹೊಂದಿದ್ದ ಬಾಕಿಲಗುತ್ತು ಅನೇಕ ಒಕ್ಕಲು ಮನೆಗಳನ್ನು ಹೊಂದಿತ್ತು. 16 ತೊಟ್ಟಿಲುಗಳನ್ನ ಏಕಕಾಲದಲ್ಲಿ ಕಟ್ಟಿದ ಹೆಗ್ಗಳಿಕೆಯು ಈ ಮನೆತನದ್ದು. ಶ್ರೀ ತಿಮ್ಮಬೈದ್ಯ ಎಂಬವರು ಈ ಮನೆತನದ ಮೂಲ ಪುರುಷರು. ಬಾಕಿಲಗುತ್ತು ಮಾತೃಮೂಲಿಯ ಕುಟುಂಬವಾಗಿದ್ರು ಅಳಿಯ ಕಟ್ಟಿನ ಪ್ರಕಾರ ಗಂಡಸರು ಯಜಮಾನಿಕೆಯ ಅಧಿಕಾರವನ್ನ ಹೊಂದಿದ್ರು. ಸಾವಿರ ಮೊಗರ್ನಾಡು ಸೀಮೆಯಲ್ಲಿ ಚಿತ್ತರಿಗೆ ಬೀಡು ಜೈನ ಬಳ್ಳಾಲರ ಆಳ್ವಿಕೆಯಲ್ಲಿದ್ದ ಸಮಯದಲ್ಲಿ ಬಳ್ಳಾಲರ ದಂಡನಾಯಕರಾಗಿ ಅಧಿಕಾರ ಬಾಕಿಲಗುತ್ತುವಿಗೆ ಸಿಕ್ಕಿತ್ತು. ಬಾಕಿಲಗುತ್ತುವಿನ ಯಜಮಾನರು ಆ ಕಾಲದಲ್ಲಿ ಬಳ್ಳಾಲರ ಆಪ್ತನಾಗಿ ದಂಡಿನ ದಳವಾಯಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಬಾಕಿಲಗುತ್ತುವಿಗೆ ಸಾಲಿಯಾನ್ ಬಳ್ಳಿಯ ಸಂತತಿ ಬಂದಿರುವುದು ಸುಮಾರು 950 ವರ್ಷಗಳ ಹಿಂದೆ. ಮಾಣಿಪೆರಾಜ ಮಠದ ಸಮೀಪದ ಬಿಲ್ಲವ ಮಹಿಳೆಯನ್ನ ಮಂಗಳೂರು ಕೋಟೆಕಾರಿನ ಪ್ರತಿಷ್ಠಿತ ಮನೆತನಕ್ಕೆ ಮದುವೆ ಮಾಡಿಕೊಡಲಾಗಿತ್ತು. ಆಕೆ ತನ್ನ ಪತಿಯ ಮರಣ ನಂತರ ಅಳಿಯ ಕಟ್ಟಿನ ಸಂಪ್ರದಾಯದಂತೆ ತನ್ನ ಹೆಣ್ಣು ಮಗುವಿನೊಂದಿಗೆ ತವರು ಮನೆಗೆ ಹಿಂತಿರುಗುತ್ತಾರೆ. ತನ್ನಲ್ಲಿದ್ದ 100 ರೂಪಾಯಿಗಳಿಂದ ಅಂದಿನ ಅರಸು ಬಳ್ಳಾಲರಿಂದ ಬಾಕಿಲಗುತ್ತಿನ 100 ಮುಡಿ ಭತ್ತ ಬೆಳೆಯುವ ಭೂಮಿಯನ್ನ ಖರೀದಿಸಿ ದೈವ ದೇವರುಗಳ ಆರಾಧನೆ ಮತ್ತು ಬೀಡಿನ ದಂಡನಾಯಕರ ಅಧಿಕಾರ ಪಡೆದುಕೊಂಡು ಧರ್ಮನಿಷ್ಠರಾಗಿ ಮೆರೆಯುತ್ತಾರೆ. ಶ್ರೀ ತಿಮ್ಮಬೈದ್ಯ ಎನ್ನುವವರು ದಂಡಿನ ದಂಡನಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಮಯದಲ್ಲಿ ಒಂದು ದಿನ ಇಳಿ ಹೊತ್ತಿನಲ್ಲಿ ಒಂದು ಮುತ್ತೈದೆ ಹೆಂಗಸು ಸರ್ವಾಲಂಕಾರ ಭೂಷಿತೆಯಾಗಿ ಬಾಕಿಲಗುತ್ತುವಿಗೆ ರಾತ್ರಿ ತಂಗುವ ವ್ಯವಸ್ಥೆಗಾಗಿ ಬರುತ್ತಾರೆ. ಆ ಸಂದರ್ಭದಲ್ಲಿ ತಿಮ್ಮಬೈದ್ಯರು ಆಕೆಗೆ ಆದರಾತಿಥ್ಯ ನೀಡಿ ನಂತರ ನಮ್ಮಲ್ಲಿ ನಿಮಗೆ ರಾತ್ರಿ ತಂಗುವ ವ್ಯವಸ್ಥೆ ಇಲ್ಲ, ಇಲ್ಲೇ ಹತ್ತಿರದಲ್ಲಿ ಇರುವ ಬಳ್ಳಾಲರ ಬೀಡಿನಲ್ಲಿ ತಂಗುವ ವ್ಯವಸ್ಥೆ ಅರಸರು ಮಾಡಬಹುದು ಎಂದು ತಿಳಿಸಿದಾಗ ಆ ಮಹಿಳೆ ಒಪ್ಪುತ್ತಾರೆ. ಅವರ ದಾರಿಯ ಬೆಳಕಿಗಾಗಿ ತೆಂಗಿನ ಮರದ ಕುರುಂಬು ತೆಗೆದು ದೀವಟಿಗೆ ಮಾಡಿ ಸುತ್ತುಪೌಳಿಯ ಮನೆಯ ಪಶ್ಚಿಮ ದ್ವಾರದ ಮೂಲಕ ಆಕೆಯ ಬಲ ಕೈಯನ್ನ ಹಿಡಿದು ಮರದ ಸೇತುವೆಯನ್ನ ದಾಟಿಸಿ ದಂಡೆತ್ತಿಮಾರಿ ಎನ್ನುವ ಗದ್ದೆಯ ಹತ್ತಿರ ಬರುವಾಗ ಆ ಮಹಿಳೆಯು ನಾನಿನ್ನು ಹೋಗುತ್ತೇನೆ, ನೀನು ಮನೆಗೆ ಹೋಗು, ಆದ್ರೆ ತಿರುಗಿ ನೋಡಬೇಡ ಎಂದು ಹೇಳ್ತಾರೆ. ಅದನ್ನ ಕೇಳಿಸಿಕೊಂಡ ತಿಮ್ಮಬೈದ್ಯರು ಮನೆಗೆ ಬಂದು ತಿರುಗಿ ನೋಡುವಾಗ ಇಡೀ ಗದ್ದೆಯ ಬದುವಿನಲ್ಲಿ ಬೆಳಕಿನ ಪುಂಜಗಳ ಮಧ್ಯೆ ಬಂದಂತಹ ಮಹಿಳೆಯನ್ನ ಸಾವಿರಾರು ಜನರು ದಂಡಿಗೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವುದು ಕಾಣುತ್ತದೆ. ಆಶ್ಚರ್ಯಗೊಂಡ ತಿಮ್ಮಬೈದ್ಯರು ಮನೆಯೊಳಗೆ ಬರ್ತಾರೆ. ಅಲ್ಲಿಂದ ಹೊರಟ ಆ ಮಹಿಳೆಯು ಶ್ರೀ ಉಳ್ಳಾಲ್ತಿ ದೇವಿಯೇ ಆಗಿರುತ್ತಾಳೆ. ತಾಯಿ ಉಳ್ಳಾಲ್ತಿಯು ಚಿತ್ತರಿಗೆ ಬೀಡುವಿನಲ್ಲಿ ನೆಲೆ ನಿಂತು ನಿತ್ಯ ಪೂಜೆಯನ್ನ ಪಡೆಯುತ್ತಾಳೆ. ನನ್ನ ಉತ್ಸವ ಸಮಯದಲ್ಲಿ ನನ್ನ ಬಲಕೈಗೆ ನನ್ನ ಬಾಕಿಲಗುತ್ತುವಿನ ಸಂಸಾರವೇ ತೆಂಗಿನ ಮರದ ಕುರುಂಬಿನಿಂದ ಮಾಡಿದ ದೀವಟಿಗೆ ಹಿಡಿಯಬೇಕು ಎಂದು ವರ ನೀಡುತ್ತಾರೆ. ಆ ಸಂಪ್ರದಾಯ ಇವತ್ತಿಗೂ ಕೂಡ ಬಾಕಿಲಗುತ್ತುವಿನಿಂದ ನಡೀತಾ ಇದೆ. ಅದೇ ರೀತಿ ಬಾಕಿಲಗುತ್ತುವಿನಲ್ಲಿ ತಾಯಿ ಉಳ್ಳಾಲ್ತಿ ಇಳಿದು ಹೋದ ಪಶ್ಚಿಮ ದ್ವಾರವನ್ನ ಪವಿತ್ರವಾದ ಉಳ್ಳಾಲ್ತಿಯ ನಡೆಯನ್ನಾಗಿ ಪರಿವರ್ತಿಸಿ ಸತ್ಯ ಪ್ರಮಾಣದ ನಡೆಯಾಗಿ ಪ್ರತಿದಿನ ದೀಪ ಉರಿಸಿ ಆರಾಧನೆ ನಡೆಸಲಾಗ್ತಾ ಇದೆ. ಶ್ರೀ ತಿಮ್ಮಬೈದ್ಯರ ಧರ್ಮ ನಡೆಯನ್ನ ಮೆಚ್ಚಿ ದೈವ ಇವತ್ತಿಗೂ ಕೂಡ ಬಾಕಿಲಗುತ್ತು ಸಂಸಾರವನ್ನ ತಿಮ್ಮಬೈದ್ಯ ಸಂಸಾರ ಎಂದು ನೇಮದೆಚ್ಚಿಯಲ್ಲಿ ಕರೆಯುತ್ತದೆ. ಅನಾದಿಯಲ್ಲಿ ಉಳ್ಳಾಲ್ತಿಯ ಮೆಚ್ಚಿ ನೆರವೇರಿಸುವ ಅಧಿಕಾರ ಬಾಕಿಲಗುತ್ತು ಸಂಸಾರಕ್ಕೆ ಇದ್ದಿದ್ದು ಪ್ರಥಮ ಧರ್ಮ ನೇಮವು ಕೂಡ ಬಾಕಿಲಗುತ್ತು ಸಂಸಾರದಿಂದ ಚಂದನ ಮೊಗದ ನೀಡುವಿಕೆಯ ಮೂಲಕ ನಡೆದಿತ್ತು. 2020ರಲ್ಲಿ ಬಾಕಿಲಗುತ್ತುವಿನಲ್ಲಿ ಬ್ರಹ್ಮ ಕಲಶೋತ್ಸವ ನೆರವೇರಿಸಿ ಉಳ್ಳಾಲ್ತಿ ನಡೆಯನ್ನು ನಿರ್ಮಿಸಲಾಗಿದೆ. ಅರಸು ವೈದ್ಯನಾಥ ಇಲ್ಲಿ ಪ್ರಧಾನ ದೈವವಾಗಿ ಆರಾಧನೆ ಪಡಿತಾ ಇದ್ದು, ಜೊತೆಗೆ ಕೋಟಿ ಚೆನ್ನಯ್ಯರ ಗರಡಿಯು ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿದೆ. ಜೊತೆಗೆ ಚಾವಡಿಯಲ್ಲಿ ಪ್ರಧಾನ ದೈವವಾಗಿ ಹೊಸಮ್ಮ ಅಥವಾ ಪುಸಪ್ಪೆ, ಅಣ್ಣಪ್ಪ ಪಂಜುರ್ಲಿ, ಕಲ್ಲುಟ್ಟಿ ಪಂಜುರ್ಲಿ, ವರ್ಣರ ಪಂಜುರ್ಲಿ, ಜುಮಾದಿ, ಗುಳಿಗ, ಕೊರಗಜ್ಜ, ಕುಂಟಾಲ್ದಾಯ, ದೇರಬೈದ್ಯ ಗುರುಪೀಠ ಜೊತೆಗೆ ನಾಗನ ಸಾನ್ನಿಧ್ಯವೂ ಇದೆ. ಬಾಕಿಲಗುತ್ತು ಅನಂತಾಡಿ ಗ್ರಾಮ, ಬಂಟ್ವಾಳ ತಾಲೂಕು. ಈ ಕ್ಷೇತ್ರದ ಸಂಪೂರ್ಣ ಒಂಜಿ
ಬ್ರಹ್ಮಕಲಸಾದ ಜೀರ್ಣೋದ್ಧಾರ ಐಬಕ್ಕ ಪ್ರತಿ ವರ್ಷ ನೇಮೋತ್ಸವ ತಾರೀಕು 30 ದಾನಿ ಪ್ರತಿಷ್ಠಾ ದಿನಾಚರಣೆ 30 5 ತಾರೀಕು ಮಟ್ಟ ನೇಮೋತ್ಸವದ ಕಾರ್ಯಕ್ರಮ ಬಹುಶಃ ಹಿರಿಯಕಲ್ ಮಾಲ್ದನ ಒಂದು ಕಟ್ಟ ಪ್ರಕಾರ ಬಾಕಿಲ ಗೊತ್ತು ಅಣಂತಾಡಿ ಗ್ರಾಮಡು ಪ್ರಧಾನವಾದ ಉಳ್ಳಾಲ್ತಿ ವೈದ್ಯನಾಥೀಶ್ವರ ಅಂಚನೆ ಹೊಸಮ್ಮ ಪಾಷಾಣಮೂರ್ತಿ ವರಾಮೂರ್ತಿ ವರ್ಣಾರ ಬಂಜರಿ ಗರಡಿ ಬೈದಿರ್ಲಿ ಮಾಯಂದಾಳು ಅಂಚನೆ ಜೂಮಾಜಿ ಸಾನ್ನಿಧ್ಯ ಕಲ್ಕುಡ ಕಲ್ಲಡಿ ಸಾನ್ನಿಧ್ಯ ಈ ಸಾನ್ನಿಧ್ಯ ಬಾಕಿಲ ಗೊತ್ತು ಈ ಕ್ಷೇತ್ರದ ಒಂದು ಹಿನ್ನೆಲೆ ಉಂಟು. ಸುಮಾರು ಹಿಂಕಲ್ನ ಹಿರಿಯರಾಯನ ತಿಮ್ಮ ಬೈದಿರು ಆ ಕಾಲೋಡು ಈ ಬಾಕಿಲಗ್ ಆ ಕಾಲೋಡು ಉಳ್ಳಾಲ್ತಿ ಮತ್ತಿನಂಚಿನ ಒಂದು ಸಂದರ್ಭ ಉಳ್ಳಾಲ್ದಿ ಪೊಗ್ಗುದನ ಈ ಜಾಗೆ ನಡೆ ಉಳ್ಳಾಲ್ದಿನ ಪ್ರಧಾನವೈನ ಕ್ಷೇತ್ರ ಉಳ್ಳಾಲ್ದಿನ ನಡೆ ತಿಮ್ಮ ಬೈದಿರು ಆ ಕಾಲೋಡು ಉಳ್ಳಾಲ್ದಿನ ಒಂಜಿ ಪತ್ತಿನ ಪುರ್ತುಡು ಉಂತುವೆ ಬಣ್ಣಾಗ ಉಳ್ಳಾಲ್ದಿ ನಾನು ಮೂಲೆ ತಂಗುವೆ ಇಂಕೊಂಜಿ ರಾತ್ರಿ ಉಂತೆರ ಅವಕಾಶ ಕೊಡಲಿ ಬಂದು ಕನ್ನಕ ಆ ಕಾಲೋಡು ಹಿರಿಯರಾಯನ ಭಾರಿ ಧರ್ಮಿಷ್ಠೆ ತಿಮ್ಮ ಬೈದಿರು ಅಂಚಾಜಿ ಪುನಗ ಈ ಮೂಳು ಉಂತುನ ಇಂಗ್ಲಿಗೆ ಆಪುಜಮ್ಮ ಈ ಮಹಾಮಲ್ಲ ಒಂಜಿ ಶಕ್ತಿದಾರ್ಲಕ ತೋಜೋರ ಒಂಜಿ ಬಂಡ ಆ ಪ್ರಕಾರ ಅಲ್ಲಿ ಬಲ್ಲಾಕಲ್ನ ಬೂಡು ಉಂಡು ಬಲ್ಲಾಕಲ್ನ ಬೂಡುಗು ದುಮ್ಮು ಪೋ ಲೆತ ಪೋಪೆ ಅಂತ ಪನ್ಪೇರು ಅಂಚಾನ ಉಳ್ಳಾಲ್ದಿ ಪನ್ಪೇರು ಆವು ಎಂಕ್ ಪೋಯರ ತೋಜಿಂದು ಅವಾಗ ಬಳತ್ತಕ್ಕಾಯ್ತು ಚಪ್ಪರಿಗಿದ ಸೂಟ ಕಟ್ಟಿದು ಉಳ್ಳಾಲ್ದಿನ ಈ ಪ್ರಧಾನವೈನ ಉಳ್ಳಾಲ್ದಿನ ನಡೆ ಹಿಡಿದು ಜಪ್ಪಡಾತು ಅಲ್ಪೋಪೇರು ಲೆತ ಪೋಪೇರು ಪೋದು ಎದುರ್ದ ಬಾಕಿಲ್ತ ಮಾರು ಕಂಡದಲ್ಪ ಉಳ್ಳಾಲ್ದಿನ ಅಡೆ ಮುಟ್ಟ ಬಿಡ್ತಾನೆ ಉಳ್ಳಾಲ್ದಿ ಪನ್ಪೇರು ನನ್ನ ಈತೆ ಯಾವ ನನ್ನ ದುಃಖ ಯಾನು ಹೋಪೆ ದುಮ್ಮು ಹೋಪೆ ನನ್ನ ತಿರ್ಗು ತುತ್ತುವಾಳನ್ನು ಪನ್ಪೇರು ಆ ಸಂದರ್ಭಡು ಆ ತಿಮ್ಮ ಬೈದರಿಗೆ ಗೋಚಾರ ಹಾಕೊಂಡು ಆರು ತಿರ್ಗತ್ತುನಾಗ 1000 ಸೂಟೆಲ್ ಆ ಕಂಡೋಡು ಪೊತ್ತೊಂದು ಪೋದಿಪ್ಪುಂಡು ಅಪ್ಪಗ ಅರೆ ಗೋಚಾರ ಹಾಕೊಂಡು ಮಲ್ಲ ಒಂದು ಶಕ್ತಿ ಅವಾಗ ಮನದನೆ ಅರೆಗೆ ಕನ್ನಡ ಉಳ್ಳಾಲ್ದಿ ಇವತ್ತು ಪನ್ಪೇರು ಯಾನು ಉಳ್ಳಾಲ್ದಿ ಬೈದಿನಿ ಈ ಪ್ರಧಾನವಾದ ಯಾನು ಮೂಲು ಉಂತೇರನೇ ಬೈದಿನಿ ಬಾಕಿರಡು ಅಂಚ ಉಳ್ಳಾಲ್ದಿ ನಡೆಟ್ಟು ಉಳ್ಳಾಲ್ದಿನ ಪ್ರಧಾನ ಎಂಗಳು ಉರ್ಲುದ ಮಂಜಿ 2020 ಬ್ರಹ್ಮಕಲಸಾನಾಗ ಉಳ್ಳಾಲ್ದಿನ ನಡೆ ಮಲ್ತ ಅರಸು ವೈದ್ಯನಾಥೆ ಮೂಲು ಪ್ರಧಾನಿ ಅರಸು ವೈದ್ಯನಾಥ ಓವೇ ಒಂಜಿ ಕಾರ್ಯಕ್ರಮ ಮಾಡತ್ತ ವೈದ್ಯನಾಥನ ಅಣು ಇಜ್ಜನೆ ಮೂಲು ಹೂಲು ನಡಪೂಜಿ ಅಂಚೆ ವೈದ್ಯನಾಥನ ಪ್ರಧಾನವಾದದ್ದು ಒಂದು 3 ವೈದ್ಯರು ಹಿನಗುಲ್ಲ ಬಂಟೇರು ಕೋಟಿ ಚೆನ್ನೇರು 8 ವೈದ್ಯರನ್ನ ಒಂಜಿ ಪೊರ್ಲುದ ಒಂಜಿ ಚಿತ್ರೀಕರಣ ಒಂಜಿ ಪೊರ್ಲು ದೇವಸ್ಥಾನ ಅದನ್ನು ಗರಡಿ ಕ್ಷೇತ್ರ ಬಾಕಿಲ ಗೊತ್ತು ಗರಡಿ ಪಂಡ ಉಡುಪಿ ಅವಿಭೇಜದ ಜಿಲ್ಲೆಡು ದಕ್ಷಿಣ ಕನ್ನಡ ಜಿಲ್ಲೆಡೆ ಭಾರಿ ಪೊರ್ಲುದ ಒಂಜಿ ಗರಡಿ ಕ್ಷೇತ್ರ ಉಂಡ ಈ ಗರಡಿ ವಿಶೇಷವಾಯಿನ ಒಂಜಿ ಇಂಚಿನ ಪಂಡ ಬೈದಿರ್ಲು ಒಳಿಮದಿ ಜಪ್ಪುನಗ ಒರ್ಮ ಮೊಟ್ಟು ಜತ್ತದು ಜಪ್ಪುನಂಚಿನ ಪೊರ್ತು ಐನು ತೂಪುನ ನೆಂಜಿ ನಮಕ್ ಮೈ ರೋಮಾಂಚನ ಆ ಪೊರ್ಲುದ ಗರಡಿ ಬಾಕಿಲದ ವಿಶೇಷವಾದ ಮಾಯಂದಾಲು ಆ ಗರಡಿ ಕ್ಷೇತ್ರ ಹುಡುಗಲೇರು ಅರ್ನಲ್ಲ 2 ತಾರೀಕು ದಾನಿ ಎಲ್ಲ ನಡಪುನಂಚಿನ ಆ ಬೈದಿರ್ಲನ ಒಂಜಿ ಜಾತ್ರೆ ನೇಮೋತ್ಸವ ಪುನು ಊರ ಪರ ಊರದ ಒಲ್ತೊಲ್ತು ಜನಮಾನಿಲು ಬರ್ತದೆ ಈ ಕ್ಷೇತ್ರಕ್ಕೆ ಬತ್ತು ಬೈದಿರ್ಲನ ಗಂಧೈರೆ ಪ್ರಸಾದನ ಜೊತೊಂದು ಬರ್ತಾರೆ ಅಂಚನೆ 31 ತಾರೀಕು ದಾನಿ ಪ್ರಪ್ರದ ಮದಿಗೆ 1 ಗಂಟೆಗೆ ಭಂಡಾರ ಹೊಸಮ್ಮನ ಜಪ್ಪನು ಹೊಸಮ್ಮ ಭಂಡಾರ ಜತ್ತೆಯಿನ ಬೆರಿಕೆ ಹರಿಸೇವೆ ಹಾಪುಂಡು ಹರಿಸೇವೆಕ ಹೊಸಮ್ಮನ ಭಂಡಾರ ಜಪ್ಪುಂಡು ಹಿಡಿದಕ್ಕೆ ಬೈಯಡೆ ವೈದ್ಯನಾಥನ ನೇಮೋತ್ಸವ 10 ಗಂಟೆಗೆ ವೈದ್ಯನಾಥನ ಗಗ್ಗರ ದೀಪುಂಡು ವೈದ್ಯನಾಥನ ನೇಮೋತ್ಸವಕ್ಕೆ ಊರ ಪರ ಊರದ ಗ್ರಾಮಸ್ಥರು ಪೂರ ಸೇರಿದು ಆ ನೇಮೋತ್ಸವ ತೂಪುನಂಚಿನ ಪೊರ್ಲುದ ಒಂಜಿ ನೇಮ ವೈದ್ಯನಾಥನ ವರಸು ವೈದ್ಯನಾಥೆ ಪಂಡ ಈ ಬಂಟ್ವಾಳ ಕಡೇಕ್ ಪುತ್ತೂರದ ನೆಟ್ಟು ವೈದ್ಯನಾಥನೊಂದು ಕಡೆ ದೇವಸ್ಥಾನ ವೈದ್ಯನಾಥನ ಶ್ರೀ ಕ್ಷೇತ್ರ ಬಾಕಿಲ ಅನಂತಾಡಿ ಜನ ಹಿರಿಯಾಕ್ಲೆ ಕಾಲುಂಚ ಹಿರಿಯಾಕ್ಲು ದೇರೆ ತಿನ್ನೆ ತಂಪುನ ಅಂಚನೆ 3 ಜನ ಹಿರಿಯಾಕ್ಲಿತ್ತೇರು ಅಂಚನೆ ಉಳ್ಳಾಲ್ದಿ 10 ಜನ ನಡೆ ಅಂಚಾದಿಪುನ ಉಳ್ಳಾಲ್ದಿ ಬಾಕಿಲ ಮಣ್ಣು ಬತ್ತನ ಪಡ್ತು ತಿಮ್ಮೆ ಪಂಪನಾರು ಎಂಕಲ ತಾರೆ ಬರ್ತದೆ ತಾರದ ಚೆಪ್ಪರಿಂಗದ ಸೂಟೆ ಕಟ್ಟದು ಅಂಚನೆ ಕಡಪುಡ್ದು ಕೊರ್ತನಾರು ಮುಲ್ಪಾಡ್ದು ಅಂಚಾದಿಪುರ ಉಳ್ಳಾಲ್ದಿನ ಸಾನ್ನಿಧ್ಯ ಬಾಕಿಲಡಿ ಅಂಡು ಅಂಚಾದಿಪುನ ಮುಲ್ಪಾಡ್ದು ಹೋದು ಎಂಕಲ ಕಂಬಳದ ಪಣಿಕೆ ಬೋದು ಅಲ್ಪಾಡ್ಬೋದು ಅಲ್ಪಾಡ್ದು ದಂಡೆತ್ತಿ ಮಾರಿಸ್ಬೋದು ಚಿತ್ತಾರಿಗೆ ಬೋರ್ಡು ಚಿತ್ತನ್ನೆ ಪಂಪನಾರನ್ನ ಬಲ್ಲಾಲ್ರನಾವು ಬಿಟ್ಟಬೋದು ಮೇಲಾತೇರು ಅಂಚಾನದಿನ ಬಾಕಿಲದ ಮಣ್ಣಡು ಅಂಜನೆ ಉಳ್ಳಾಲ್ದಿಗಳು ಅಂಜನೆ ವರ್ಷ ಸೇವೆ ಅಂಜನೆ ಮುಲ್ಪ ಉಳ್ಳಾಲ್ದಿನ ಅಂಜನೆ ಎಂಕಲ ಸೇವೆ ಮಂತೊಂದುಳ್ಳ ವರ್ಷ ಅಂಜಾದಿ ಪುನಃ ತಿಂಗಳು ಸಂಕ್ರಮಣ ಎಂಕಲ ಕರಿಪುವ ಮಾತ ಸರ್ವದೈವ ವೈದ್ಯನಾಥೇಶ್ವರರು ಅನ್ನಪ್ಪದು ಅಂಜನೆ ಹೊಸಪ್ಪೆದು ಅಂಜನೆ ಯುಮಾದಿದು ಅಂಜನೆ ಕೋಟಿ ಚೆನ್ನೇರು ಅಂಜನೆ ಮೈಂದಲಪ್ಪೆ ಬ್ರಹ್ಮ ಬೈದ್ಯರ್ಲು ಈ ಮನ್ನಡು ನೆಲತೇರು ಆ ಪ್ರಕಾರ ಅದು ಎಂಕಲ ತಿಂಗಳು ಬೊಂಡ ದೀದು ಅಗ್ಲಿಗೆ ಬೋಣ ನೋಂಪಳ ದೀದು ಎಂಕಲ ಸಂಕ್ರಾಂತಿ ಕರ್ತೊಂದಿಲ್ಲ ಸೇವೆನ ಕರ್ತೊಂದಿಲ್ಲ ಅಂಜನೆ ಎಂಕಲಂತ ಎಲ್ಲ ಹೊರತುಗು 31ನೇ ತಾರೀಕು ಶುರುವಾದ ಎಂಕಲ ಉತ್ಸವ ನೇಮೋತ್ಸವವು
ಅಂಜನೆ 5ನೇ ತಾರೀಕು ಮುಟ್ಟಲು ನೇಮೋತ್ಸವ ನಡಪಂಡು ಫಸ್ಟ್ದು ಹೊಸಪೇಗಿ 5 ಒಂದು ಜಾಣವೈದ್ಯ ವೈದ್ಯನಾಥಿ ಅಂಜನೆ ಕೋಟಿ ಚೆನ್ನೈ 2ನೇ ತಾರೀಕು ದಾನಿ ಕೋಟಿ ಚೆನ್ನೈರಿಗೆ ನೇಮೋತ್ಸವ ನಡಪಂಡು ಪೈ ಮನ್ನಡು. ಇಂತಹ ಪುಣ್ಯ ತಾಣದಲ್ಲಿ ಇದೇ ಜನವರಿ 31ರಿಂದ ಫೆಬ್ರವರಿ 2ರವರೆಗೆ ಅನಂತಾಡಿ ಶ್ರೀ ಉಳ್ಳಾಲ್ತಿ, ವೈದ್ಯನಾಥ, ಹೊಸಮ್ಮ, ಅಣ್ಣಪ್ಪ ಪಂಜುರ್ಲಿ, ಬೆರ್ಮೇರ್, ಬೈದೇರುಗಳ ಮತ್ತು ಪರಿವಾರ ದೈವಗಳ ಪ್ರತಿಷ್ಠಾ ದಿನಾಚರಣೆ ಮತ್ತು ನೇಮೋತ್ಸವ ಸಂಭ್ರಮ ಸಡಗರದಿಂದ ನಡೆಯಲಿದೆ. ವಿವಿಧೆಡೆಗಳಿಂದ ಸಾವಿರಾರು ಮಂದಿ ಭಕ್ತಾದಿಗಳು ಆಗಮಿಸಲಿದ್ದು ಸಿದ್ಧತೆಗಳೆಲ್ಲವೂ ಪೂರ್ಣಗೊಂಡಿದೆ. ಈ ಬಾಕಿಲ ಕ್ಷೇತ್ರಡು ಐಂದಿತ್ತ ಕಾರ್ಯಕ್ರಮಗಳು ಸಾಧಾರಣ 25-35 ಜನ ಈ ಕ್ಷೇತ್ರಕ್ಕೆ ಸೇರುಂಡು. ಕುಟುಂಬದಕ್ಕಲು, ಜಾತಿದಕ್ಕಲು, ಪರ ಊರ್ದಕ್ಕಲು ಅಂಚೆನೆ ಹೆಣ್ಮ ಗ್ರಾಮನಕ್ಕೆ ಸೇರುಂಡು. ಈ ಹೆಣ್ಮ ಗ್ರಾಮಲ ಕೋಟಿ ಚೆನ್ನೈನ ಜಾತ್ರೆಗೆ ಬರೊಂದುಲ್ಲೆರ್. ಅಂಚೆ 2 ತಾರೀಕು ದಾನಿ ಸಾಧಾರಣ 25,000 ಭಕ್ತರು ಈ ಕ್ಷೇತ್ರಕ್ಕೆ ಸಂದರ್ಶನ ಕೊಡ್ತಾರೆ. ಅಂಚೆನೆ ಅನ್ನ ಸಂತರ್ಪಣ 5 ದಿನದ ಕಾರ್ಯಕ್ರಮಗಳ ನಿರಂತರವಾದ ರಾತ್ರಿ ಬಗ್ಗೆ ಅನ್ನ ಸಂತರ್ಪಣೆ ಉಂಟು. ಅಂಚೆ ಭಕ್ತಾದಿಗಳು ಪೂರ ಜನಲ ಈ ಕ್ಷೇತ್ರಕ್ಕೂ ಬಂದಿದ್ದು ಅಪ್ಪೆನ ಪ್ರಸಾದನೆಲ್ಲ ಅಂಚೆ ಬೈದೇರ್ಲೆಲ್ಲ ಗಂಧ ಪ್ರಸಾದನ ಸ್ವೀಕಾರ ಮಾಡ್ತಿದ್ದು ಮಲ್ಪೋಡು ಬಂದಿದ್ದು ಬಾಕಿಲ ಕ್ಷೇತ್ರದ ಆಡಳಿತ ಮಂಡಳಿತ ಪರವಾದ ಸ್ವಾಗತ ಕೋರು. ಈ ಮೂಲಕ ಸಂಭ್ರಮ ಸಡಗರದ ನೇಮೋತ್ಸವಕ್ಕೆ ಬಾಕಿಲಗುತ್ತು ಮತ್ತೊಮ್ಮೆ ಸಾಕ್ಷಿಯಾಗಲಿದೆ. ತುಳುನಾಡಿನ ಕಾರಣಿಕ ಶಕ್ತಿಗಳ ನರ್ತನ ಸೇವೆಯ ವೈಭವ ಮೇಳೈಸಲಿದೆ. ಸರ್ವರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕ್ಷೇತ್ರದ ಆಡಳಿತ ಟ್ರಸ್ಟ್ ಬಯಸ್ತಾ ಇದೆ. ನಿಶಾ ಕಿರಣ್ ಬಾಳೆಪುಣಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.